ಗಲ್ಲಿ ಗಲ್ಲಿಯಲ್ಲಿ ರಸ್ತೆಯ ಪಕ್ಕಗಳಲ್ಲಿ ಹೀಗೆ ಎಲ್ಲೆಂದರಲ್ಲಿ ತ್ಯಾಜ್ಯ ಸುರಿದು ದಕ್ಷಿಣ ಕನ್ನಡ ಜಿಲ್ಲೆ ಇಂದು ಬಯಲು ಕಸಾಲಯವಾಗಿ ಬದಲಾಗಿದೆ. ಆದರೆ ಇದೇ ಜಿಲ್ಲೆಯ ಗ್ರಾಮ ಪಂಚಾಯತ್ ಒಂದು ಸದ್ದಿಲ್ಲದೆ ಇಡೀ ಗ್ರಾಮವನ್ನೇ ಬಯಲು ಕಸ ಮುಕ್ತವನ್ನಾಗಿ ಮಾಡಲು ಮುನ್ನಡೆಯನ್ನ ಇಟ್ಟಿದೆ. ಈ ಜವಾಬ್ದಾರಿಯನ್ನ ಪಂಚಾಯತ್ ಮಹಿಳೆಯರಿಗೆ ಹಂಚಿದ್ದು ಇಲ್ಲಿ ಕಸ ಸಂಗ್ರಹ ಸೇರಿದಂತೆ ವಿಲೇವಾರಿಯಿಂದ ಹಿಡಿದು ಗೊಬ್ಬರ ತಯಾರಿಸುವ ತನಕದ ಎಲ್ಲ ಕೆಲಸಗಳನ್ನು ಮಹಿಳೆಯರೇ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಇತ್ತೀಚಿನ ಕೆಲವು ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಬಯಲು ಕಸಾಲಯವಾಗಿ ಬದಲಾಗ್ತಾ ಇದೆ. ಮನೆ, ಹೋಟೆಲ್, ಉದ್ಯಮ ಸೇರಿದಂತೆ ಎಲ್ಲ ಕಡೆಗಳಲ್ಲಿ ಉತ್ಪಾದನೆಯಾಗುವ ಬಹುತೇಕ ಹಸಿ ಮತ್ತು ಒಣ ತ್ಯಾಜ್ಯಗಳಿಗೆ ಇಂದು ಜಿಲ್ಲಾ ಪಂಚಾಯತ್, ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳ ಎರಡೂ ಬದಿಗಳು ಕಸದ ತೊಟ್ಟಿಯಾಗಿ ಬದಲಾಗಿದೆ. ಮಂಗಳೂರು ಮಹಾನಗರ ಪಾಲಿಕೆ ಸೇರಿದಂತೆ ಜಿಲ್ಲೆಯ ಕೆಲವು ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ಗಳು ಮಾತ್ರ ಮನೆ ಮನೆಗೆ ತೆರಳಿ ಕಸ ಸಂಗ್ರಹ ಹಾಗೂ ವಿಲೇವಾರಿ ನಡೆಸುವ ವ್ಯವಸ್ಥೆಯನ್ನ ಮಾಡ್ತಾ ಇದ್ದು, ಇನ್ನೂ ಕೆಲವು ಆಡಳಿತಗಳು ತಮಗೂ ಕಸಕ್ಕೂ ಯಾವುದೇ ಸಂಬಂಧವೇ ಇಲ್ಲ ಎನ್ನುವ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದೆ. ಈ ನಡುವೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಜಿಲ್ಲೆಯಾದ್ಯಂತ ಬಯಲು ಕಸ ಮುಕ್ತ ಅಭಿಯಾನವನ್ನ ಹಮ್ಮಿಕೊಂಡಿದೆ. ಆದರೆ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಡೆಶಾಲ್ಯ ಪಂಚಾಯತ್ ಮಾತ್ರ ಸದ್ದಿಲ್ಲದೆ ತನ್ನ ಪಂಚಾಯತ್ ಅನ್ನ ಬಯಲು ಕಸ ಮುಕ್ತ ಮಾಡುವ ಪಣವನ್ನ ತೊಟ್ಟುಕೊಂಡಿದೆ. ಪಂಚಾಯತ್ನ ಮಾತೃ ಸಂಜೀವಿನಿ ಒಕ್ಕೂಟದ ಜೊತೆಗೆ ಒಪ್ಪಂದ ಮಾಡಿಕೊಂಡ ಗ್ರಾಮ ಪಂಚಾಯತ್ ಆಡಳಿತ ಪಂಚಾಯತ್ ವ್ಯಾಪ್ತಿಯ ಕಸ ನಿರ್ವಹಣೆಯ ಸಂಪೂರ್ಣ ಜವಾಬ್ದಾರಿಯನ್ನ ಮಹಿಳೆಯರ ಮೇಲೆ ಹಾಕಿತ್ತು. ಈ ಜವಾಬ್ದಾರಿಯನ್ನ ಚಾಲೆಂಜ್ ಆಗಿ ತೆಗೆದುಕೊಂಡ ಒಕ್ಕೂಟದ ಸದಸ್ಯರು ತಮ್ಮಲ್ಲೇ ಕಸ ಸಂಗ್ರಹಿಸುವ, ಕಸ ವಿಂಗಡಿಸುವ ಹಾಗೂ ವಿಲೇವಾರಿ ಮಾಡುವ ವ್ಯವಸ್ಥೆಗಳಿಗಾಗಿ ಜವಾಬ್ದಾರಿಯನ್ನ ಹಂಚಿಕೊಂಡಿದೆ. ಕಸ ಸಂಗ್ರಹಿಸಲು ಬೇಕಾದ ವಾಹನಕ್ಕೆ ಚಾಲಕಿ, ನಿರ್ವಾಹಕಿ, ಸ್ವಚ್ಛತಾ ಸೇನಾನಿ ಎಲ್ಲವನ್ನ ಇಲ್ಲಿ ಮಹಿಳೆಯರೇ ನಿರ್ವಹಿಸ್ತಾ ಇದ್ದು, ಇಬ್ಬರು ಚಾಲಕಿಯರು ಪ್ರತಿದಿನವೂ 4 ವಾರ್ಡಿನ 376ಕ್ಕೂ ಮಿಕ್ಕಿದ ಮನೆಗಳ ಕಸವನ್ನ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಪಂಚಾಯತ್ ವತಿಯಿಂದ 1048 ಕಸದ ತೊಟ್ಟಿಗಳನ್ನ ವಿತರಣೆ ಮಾಡಲಾಗಿದ್ದು, ಮನೆ ಮಂದಿ ಇದರಲ್ಲಿ ಕಸವನ್ನ ತುಂಬಿಸಿ ವಾರಕ್ಕೊಮ್ಮೆ ಹಾಗೂ ತಿಂಗಳಿಗೆ ಒಮ್ಮೆ ಪಂಚಾಯತಿಗೆ ನೀಡುವ ಮೂಲಕ ಕಸ ವಿಲೇವಾರಿಗೆ ತಮ್ಮ ಸಹಕಾರವನ್ನ ನೀಡ್ತಾ ಇದ್ದಾರೆ. ಅಮೃತ ಗ್ರಾಮ ಪಂಚಾಯತಿ ಯೋಜನೆಗೆ ಆಯ್ಕೆಯಾಗಿರುತ್ತದೆ. ಸೊ ಅಮೃತ ಗ್ರಾಮ ಪಂಚಾಯತಿ ಯೋಜನೆಯಲ್ಲಿ ಕೆಲವೊಂದಷ್ಟು ಮಾನದಂಡಗಳಿದೆ. ಅದನ್ನು ನಾವು 1 ವರ್ಷದೊಳಗೆ ಪೂರೈಸಬೇಕಂತ ಹೇಳಿ ನಮಗೆ ಸರ್ಕಾರ ನಿರ್ದೇಶನವನ್ನು ಮಾಡಿದೆ. ಅದರಂತೆ ನಮ್ಮ ಜಿಲ್ಲಾ ಪಂಚಾಯತಿಯ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರ ಒಂದು ಮಾರ್ಗದರ್ಶನದಲ್ಲಿ ನಾವು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಮೊದಲಿಗೆ ನಾವು ಘನ ತ್ಯಾಜ್ಯವನ್ನು ಸಮರ್ಪಕವಾಗಿ ವಿಲೇವಾರಿ ಮಾಡುವ ನಿಟ್ಟಿನಲ್ಲಿ ಮಾತೃ ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟ ಇದರ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡು ಅದನ್ನು ಕಾರ್ಯಾರಂಭ ಮಾಡಿದ್ವಿ. ಆರಂಭದಲ್ಲಿ ನಮಗೆ ಸಾಕಷ್ಟು ಸವಾಲುಗಳಿತ್ತು. ಅಂದರೆ ಅದಕ್ಕೆ ಚಾಲಕರು ಯಾರನ್ನು ಆಯ್ಕೆ ಮಾಡೋದು, ಹಾಗೆಯೇ ಕಸವನ್ನು ನಿರ್ವಹಣೆ ಅಲ್ಲಿ ಏನು ಸಪ್ರೇಟ್ ಮಾಡಲಿಕ್ಕೆ ಸ್ವಚ್ಛತಾ ಸೇನಾನಿಗಳು ಯಾರಾಗಬೇಕು, ಈ ನಿಟ್ಟಿನಲ್ಲಿ ಮತ್ತು ಜನರಿಗೆ ಕಸ ಕೊಡುವಂಥ ಸಂಸ್ಕೃತಿ ನಮ್ಮಲ್ಲಿ ಬೆಳೆದಿರಲಿಲ್ಲ. ಇದನ್ನು ಬೆಳೆಸುವಂಥದ್ದು ಕೂಡ ಸವಾಲಿನ ಕೆಲಸ ಆಗಿತ್ತು. ನನಗೆ ಮತ್ತೆ ಗೊತ್ತಾದ್ದು, ನಾವು ಸಂಗ್ರಹ ಮಾಡುವ ನಂತರ ಗೊತ್ತಾಯಿತು ನಮ್ಮ ಗ್ರಾಮದಲ್ಲಿ ಸಹ ತುಂಬ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ, ಅದನ್ನು ಬಿಸಾಡ್ತಾರೆ ಮತ್ತು ಸುಟ್ಟಾಕ್ತಾರೆ ಅಂತೇಳಿ. ಈಗ ನಮಗೆ ಈಗ ಇಲ್ಲಿ ನೋಡಿದಾಗ 1 ತಿಂಗಳಲ್ಲಿ ಇಷ್ಟು ಕಸ ಬರ್ತದೆ ಬಲ ಅಚ್ಚರಿ ಅನ್ನಿಸ್ತಾ ಇದೆ. ಅದು ಸಹ ನಾವೊಂದು 50% 60% ಮನೆಗಳಿಂದ ಮಾತ್ರ ಈ ಕಸವನ್ನು ಇವಾಗ ಸಂಗ್ರಹ ಮಾಡ್ತಾಯಿದ್ದೇವೆ. ಬರೀ ರಸ್ತೆ ಬದಿಯಲ್ಲಿ ಇರ್ತಕ್ಕಂಥ ಮನೆಗಳಿಂದ ಇವತ್ತು ಸಂಗ್ರಹ ಮಾಡ್ತಾಯಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಆದಷ್ಟು ಎಲ್ಲ ಮನೆಗಳಿಗೆ ಸಂಪರ್ಕ ಮಾಡಿ ಈ ಪ್ಲಾಸ್ಟಿಕ್ಕನ್ನಾದರೂ ಸಂಗ್ರಹ ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಖಂಡಿತ ನಾವು ಮಾಡ್ತೇವೆ. ಇಲ್ಲಿ ಇವಾಗ ನಮಗೆ ಈ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ಯಾಮಲ ಶೆಟ್ಟಿಯವರು ಮತ್ತು ಘಟಕದ ಎಲ್ಲರೂ ಉತ್ತಮವಾಗಿ ಈ ಒಂದು ನಿರ್ವಹಣೆಯನ್ನು ಮಾಡಿ ಈ ಗ್ರಾಮವನ್ನು ಸಂಪೂರ್ಣ ಸ್ವಚ್ಛತೆ ಮಾಡುವಲ್ಲಿ ಅವರು ಬಹಳಷ್ಟು ಸಹಕಾರವನ್ನು ನೀಡ್ತಾ ಇದ್ದಾರೆ. ಕಸ ಸಂಗ್ರಹ ವಾಹನದ ಲಕ್ಷ್ಮಿ ಹಾಗೂ ಪ್ರಮೀಳರಿಗೆ ಪಂಚಾಯತ್ ವತಿಯಿಂದಲೇ ವಾಹನದ ತರಬೇತಿಯನ್ನ ನೀಡಲಾಗಿದೆ. ಈ ಹಿಂದೆ ಕಸ ಸಂಗ್ರಹಿಸಲು ಮನೆ ಮನೆಗೆ ತೆರಳುತ್ತಾ ಇದ್ದ ಸಂದರ್ಭದಲ್ಲಿ ಹಣ ನೀಡಲು ಹಿಂದೇಟು ಹಾಕ್ತಾ ಇದ್ದ ಗ್ರಾಮಸ್ಥರು ಇದೀಗ ಸರಿಯಾಗಿ ಹಣವನ್ನ ಪಾವತಿಸಲು ಆರಂಭ ಮಾಡಿದ್ದಾರೆ. ದಿನವೊಂದಕ್ಕೆ 25 ಕಿಲೋದಷ್ಟು ಒಣಕಸ ಹಾಗೂ 30 ರಿಂದ 35 ಕಿಲೋದಷ್ಟು
ಹಸಿ ಕಸವನ್ನ ಸಂಗ್ರಹಣೆ ಮಾಡಲಾಗ್ತಾ ಇದ್ದು, ಸಂಗ್ರಹಿಸಿದ ಕಸವನ್ನ ವಿಂಗಡಿಸಿ ಜೋಡಿಸಿ ಇಡಲು ಘಟಕವನ್ನ ನಿರ್ಮಾಣ ಮಾಡಲಾಗಿದೆ. ಹಸಿ ಕಸವನ್ನ ಕಸದ ತೊಟ್ಟಿಯಲ್ಲಿ ಹಾಕಿ ಗೊಬ್ಬರವನ್ನ ತಯಾರಿಸ್ತಾ ಇದ್ರೆ, ಒಣ ಕಸವನ್ನ ವಿಂಗಡಿಸಿ ಅದನ್ನು ಮರುಬಳಕೆಗೆ ನೀಡುವ ಮೂಲಕ ಕಸದಲ್ಲೂ ಆದಾಯವನ್ನ ಈ ಪಂಚಾಯತ್ ಗಳಿಸ್ತಾ ಇದೆ. ಪಂಚಾಯತ್ ಉತ್ಪಾದಿಸುವ ಗೊಬ್ಬರವನ್ನ ಸದುಪಯೋಗ ಪಡಿಸಲು ತ್ಯಾಜ್ಯ ನಿರ್ವಹಣಾ ಘಟಕದ ಪಕ್ಕದಲ್ಲೇ ಇರುವ ಪಂಚಾಯತ್ ಜಾಗದಲ್ಲಿ ಅಡಿಕೆ ಗಿಡಗಳನ್ನ ಬೆಳೆಸಲು ಪಂಚಾಯತ್ ತೀರ್ಮಾನವನ್ನ ಮಾಡಿದೆ. ಇವತ್ತು ಇಡೀ ಜಿಲ್ಲೆಗೆ ಮಾದರಿಯಾಗಿ ಇದು ರೂಪುಗೊಂಡಿದೆ. ಇವತ್ತು ಕಡೇಶು ಅಲ್ಲದೆ ಯಾವುದೇ ರಸ್ತೆಗೆ ಹೋದರೂ ರಸ್ತೆ ಬದಿ ಚರಂಡಿಯಲ್ಲಿ ಕಸ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಬಯಲಲ್ಲಿ ಕಸ ಇಲ್ಲ. ಅಂದರೆ ಬಹಳ ಮುಖ್ಯವಾಗಿ ಜನರು ಕಸ ಬಿಸಾಡುವುದನ್ನು ಕಡಿಮೆ ಮಾಡಿ ಮನೆಯಲ್ಲಿ ಕಸವನ್ನು ಹಸಿ ಕಸ ಒಣ ಕಸ ವಿಂಗಡಿಸಿ ಕಸ ಬಿಸಾಡದೆ ಆ ಕಸವನ್ನು ಸ್ವಚ್ಛ ಸಂಕೀರ್ಣಕ್ಕೆ ಕೊಟ್ಟು ಅಲ್ಲಿ ಅದು ಸಮರ್ಪಕವಾಗಿ ವಿಂಗಡಿಸಿ ಸಂಗ್ರಹಿಸಿ ಅದು ರೀಸೈಕಲ್ಗೆ ಮರು ಬಳಕೆಗೆ ಅದು ಕೊಂಡೋಗುವಂಥ ವ್ಯವಸ್ಥೆ ಮಾಡಿದ್ದಾರೆ. ಇದು ನಮ್ಮ ಇಡೀ ಜಿಲ್ಲೆಗೆ ಒಂದು ಹೊಸ ದಾರಿ, ತ್ಯಾಜ್ಯ ಮುಕ್ತ ಜಿಲ್ಲೆ ರೂಪುಗೊಳ್ಳಲಿಕ್ಕೆ ಕಡೇಶಾಲೆ ನಮಗೊಂದು ಹೊಸ ದಾರಿ ತೋರಿಸಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅದಕ್ಕಾಗಿ ನಾನು ಗ್ರಾಮ ಪಂಚಾಯತನ್ನು, ಮಾತೃ ಸಂಜೀವಿನಿ ಒಕ್ಕೂಟ ಮತ್ತು ಯುವಶಕ್ತಿ ಮತ್ತಿತರ ಸಂಘಟನೆಗಳನ್ನು ಅವರ ಪ್ರಾಮಾಣಿಕ ಪ್ರಯತ್ನ, ಸಂಘಟಿತ ಪ್ರಯತ್ನ, ಒಗ್ಗಟ್ಟಿನ ಪ್ರಯತ್ನಕ್ಕೆ ನಾನು ಅಭಿನಂದಿಸುತ್ತೇನೆ. ಜಿಲ್ಲೆಯ ಇತರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ರಸ್ತೆ ಗಲ್ಲಿಯಲ್ಲಿ ಕಾಣಸಿಗುವಂತಹ ತ್ಯಾಜ್ಯಗಳ ರಾಶಿ ಕಡೇಶಾಲೆಯ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಂಡು ಬರ್ತಾ ಇಲ್ಲ. ರಸ್ತೆ ಬದಿಗಳಲ್ಲಿ ಇದ್ದಂತಹ ಕಸವನ್ನ ಗ್ರಾಮದ ಎಲ್ಲಾ ಜನರನ್ನ ಸೇರಿಸಿ ಬಯಲು ಕಸ ಮುಕ್ತ ಅಭಿಯಾನದ ಮೂಲಕ ವಿಲೇವಾರಿ ಮಾಡುವ ಕಾರ್ಯವನ್ನ ಮಾಡಲಾಗಿದ್ದು, ಮುಂದಿನ ದಿನಗಳಲ್ಲಿ ರಸ್ತೆ ಪಕ್ಕದಲ್ಲಿ ಯಾರೂ ಕಸವನ್ನ ಹಾಕದಂತೆ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳುವ ಮೂಲಕ ಕಡೇಶಾಲೆಯ ಗ್ರಾಮ ಪಂಚಾಯತ್ ಜಿಲ್ಲೆಯಲ್ಲಿ ಮಾದರಿ ಪಂಚಾಯತ್ ಆಗಿ ಮೂಡಿಬಂದಿದೆ. ನಮ್ಮ ಕುಡ್ಲ ನ್ಯೂಸ್ 24x7 ಪುತ್ತೂರು.